ಮಕರ ಸಂಕ್ರಾಂತಿಯ ಪ್ರಯುಕ್ತ ಮಂಗಳೂರಿನ ಹೆಸರಾಂತ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ವತಿಯಿಂದ ನಗರದ ವಿವಿಧ ಅನಾಥಾಶ್ರಮಗಳಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಲಾಯಿತು. ನಗರದ ಕೊಂಚಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಮಕರ ಸಂಕ್ರಾಂತಿಯ ಪ್ರಯುಕ್ತ ಸುಮಾರು 600 ಕೆಜಿಗಿಂತಲೂ ಹೆಚ್ಚು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿದ್ದು, ಇಂದು ಅವುಗಳನ್ನು ನಗರದ ಅನಾಥಾಶ್ರಮಗಳಿಗೆ ವಿತರಿಸಲಾಯಿತು. ಈ ಸಂದರ್ಭ ವಿದ್ಯಾಮಂದಿರದ ಅಡ್ಮಿನಿಸ್ಟ್ರೇಟರ್ ಶಿಲ್ಪಾ ಶೆಟ್ ನಮ್ಮ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಸಲಹೆಯಂತೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ನಮ್ಮ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಸುಮಾರು 600 ಕೆಜಿಯಷ್ಟು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿದ್ದು, ಅವುಗಳನ್ನು ನಾವು ಅಗತ್ಯವಿರುವ ನಗರದ ವಿವಿಧ ಅನಾಥಾಶ್ರಮಗಳಿಗೆ ವಿತರಿಸುತ್ತಿದ್ದೇವೆ ಎಂದು ಹೇಳಿದರು. of Makar Sankranti, Sri Sri Ravishankar Vidyamandir School, Mangalore. Our children have collected around 600 kgs of rice, which will be distributed today to needy children in 5 different places. ಇನ್ನು ವಿದ್ಯಾರ್ಥಿಗಳು ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಉರ್ವ ಸ್ಟೋರ್ನ ಸಮಾಜ ಭವನ ಅಂಗನವಾಡಿ ಕೇಂದ್ರ, ಕದ್ರಿ ಶಿವಭಗ್ನ ಇಂಚರ ಮಕ್ಕಳ ಮನೆ, ಕಂಕನಾಡಿಯ ಬಾಲಿಕಾಶ್ರಮ, ಮರೋಳಿಯ ಕಾರ್ಡ್ಸ್ ಅನಾಥಾಶ್ರಮಗಳಿಗೆ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭೇಟಿ ನೀಡಿ ಅಗತ್ಯ ಆಹಾರ ಪದಾರ್ಥಗಳನ್ನು ವಿತರಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಭಜನೆಯ ಮೂಲಕ ದೇವರನ್ನ ಸ್ತುತಿಸಿ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷ ರೀತಿಯಲ್ಲಿ ಸೇವಾ ಕಾರ್ಯವನ್ನು ಮಾಡಿದರು. ಈ ಸಂದರ್ಭ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ಪ್ರಾಧ್ಯಾಪಕಿಯಾದ ಪ್ರಿಯದರ್ಶಿನಿ ಮಾತನಾಡಿ, ನಮ್ಮ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಸಂಗ್ರಹಿಸಿದ ಸುಮಾರು 600 ಕೆಜಿಯಷ್ಟು ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕ ರಕ್ಷಕ ಸಂಘದ ಸಹಕಾರದೊಂದಿಗೆ ವಿವಿಧ ಅನಾಥಾಶ್ರಮಗಳಿಗೆ ವಿತರಿಸಿದ್ದೇವೆ ಎಂದು ಹೇಳಿದರು. On behalf of Sri Sri Ravishankar Vidyamandirkonchady, we have collected few food grains, nearly 600 kgs, and we have distributed to various orphanages. One is Cards Maroli, Balika Kankanadi, Inchara Kadri, and Anganwadi Urva, with the help of our school students and with the help of the Parent-Teacher Association members and from our management side. ಒಟ್ಟಿನಲ್ಲಿ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ಈ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.